ಕಬಾಬ್, ಚಿಕನ್ ಗ್ರೇವಿ. ನೋಡಿ ನಮ್ಮ ಯೂಟ್ಯೂಬ್ಗೆ ಇವರು ಹೊಸೊಬ್ರು, ಇವರು ಬಂದಿದ್ದಾರೆ ಒಂದ್ಸಲ ನನ್ನ ಚಾನಲಲ್ಲಿ. ಇವರು ಹೊಸೊಬ್ರು. ಎಲ್ಲಿ ಮನೆ? ಮೊಗರ್. ನೋಡಿ ಸಾರಿ, ಇದು ಮೊನ್ನೆ ಹೇಳ್ತೇನೆ ಇಲ್ಲಿ ಒಂದು ನಿಮಿಷ. ಹಾ ಡ್ಯಾನ್ಸ್ ಅಂಬಲಿ ತಾ ತಾ ತಾ. ಓ ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ನಾನು ಮತ್ತೆ ಲಚ್ಚಿ ಎಲ್ಲಿ ಹೊರಟಿದ್ದೇವೆ ಅಂತ ನೋಡ್ತಿದ್ದೀರಾ. ನಾವಿವತ್ತು ಮೆಲ್ಕಾರಿಗೆ ಹೋಗ್ತಿದ್ದೇವೆ. ಅಲ್ಲೊಂದು ನೇಮೋತ್ಸವ ಉಂಟಂತೆ. ಅದು ಎಲ್ಲಿ ಪ್ಲೇಸ್ ಏನಿರ್ತಂತ ಖಂಡಿತ ಗೊತ್ತಿಲ್ಲ ನನಗೆ. ಇವರ ರಿಲೇಷನ್, ಹಸ್ಬೆಂಡ್ ಫ್ಯಾಮಿಲಿ. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೇವೆ. ಸೊ ಕಂಪ್ಲೀಟ್ ವ್ಲಾಗ್ ಮಾಡ್ತೇನೆ ಅಂದ್ಕೊಂಡಿದ್ದೇನೆ, ಗೊತ್ತಿಲ್ಲ. ಸೊ ಅದಕ್ಕೆ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವರು ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ. ಇವರು ಬರ್ತೇನೆ ಅಂತ ಹೇಳಿದ್ರು, ಮತ್ತೆ ಫ್ಯಾಮಿಲಿ ಮನೆಯವರು ಕೂಡ ಬರ್ತೇನೆ ಅಂತ ಹೇಳಿದ್ರು. ಲಚ್ಚಿಗೆ ತಾಚಿ ಬತ್ತ ಉಂಟಂತೆ, ಅದಕ್ಕೆ ನನ್ನ ಕಾಲಲ್ಲಿ ಮಲಗಿದಾಳೆ ಪಾಪ ಲಚ್ಚು. ಇವರಿಗೆ ವೆಯ್ಟಿಂಗ್. ಲಚ್ಚು ಲಚ್ಚು ತಾಚಿ ಬಪ್ಪುನೆ ಮಗ, ತಾಚಿ ಬಪ್ಪುನೆ ಅಪ್ಪಯ್ಯ. ಮನೆಗೆ ಬಂದ್ವಿ. ಕಿಟ್ಟಿ ಕಿಟ್ಟಿ ಸಿಕ್ಕಿದ್ರು. ಇದವರ ಅಕ್ಕದ ಅಂಚಿ ವಿಡಿಯೋ ಉಂಡಿ ಇಂಚಿ ಬತ್ತ ದುಡ್ಡ. ಅವ್ರು ನೋಡ್ತಿದ್ದಾರೆ ಎಲ್ಲಿ ವಿಡಿಯೋ ಆಗ್ತುಂಟು ಅಂತ. ಬಾಯ್ ಬಾಯ್. ಹಾಯ್ ಹಾಯ್ ಲಚ್ಚು. ಮನೆ ಎದುರುಗಡೆ ನೇಮ. ಅಕ್ಕ ಹಾಯ್. ತುಂಬಾ ದಿನಗಳ ಬಳಿಕ ನನ್ನ ಬ್ಲಾಗ್ ಅಲ್ಲಿ. ನಿಲ್ಲಿ, ಇವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಇಲ್ಲಿ ಆಟ ಆಡ್ತಾ ಇದ್ದವರಂತೆ ಬಾವ. ಇವರ ಮನೆಗೆ ಬಂದದ್ ನಾವು. ಇವರೊಳ್ಳೆ ಕಾಮಿಡಿ ಇದ್ದಾರೆ. ಎರಡು ಡೈಲಾಗ್ ಹಾಕಿಂತ ಹುಡುಕ್ತಿದ್ದಾರೆ, ಡೈಲಾಗ್ ಹುಡುಕ್ತಿದ್ದಾರೆ ಅವರು. ಆಫ್ ದ ಕ್ಯಾಮರಾ ಮಾತ್ರ, ಇಲ್ಲರೂ ತುಂಬಾ ಕಾಮಿಡಿ ಇಡ್ತಾರೆ. ಇದು ನಾವಿವತ್ತು ಬಂದವರ ಮಗಳು, ಬಂದ ಮನೆಯವರ ಮಗಳು ಗ್ರೀಷ್ಮಾ. ನನ್ನ ಮಗಳಿಗೆ ಅವಳೇ ಬೇಕಂತೆ. ಅತ್ತೆ ಮಗ ಎಲ್ಲ ಹೊರಗೆ ಜಾಲಿ ಮಾಡ್ತಾ ಇದ್ರೆ ಇವರು ಊಟಕ್ಕೆ ಬಂದು ರೆಡಿಯಾಗಿ ಕೂತಿದ್ದಾರೆ ನೋಡಿ. ಹಸಿವಾಗ್ತದಾ ಮಕ್ಕಳೇ? ಎಗೇನ್ ನಿಮ್ಮ ಟೀಚರ್ ನನ್ನ ಜೊತೆ ಇದ್ದಾರೆ. ಟೀಚರ್ ಎಸ್, ಈಗ ಊಟದ ಸಮಯ. ಬಡಿಸ್ತಾ ಇದ್ದಾರೆ, ಎಂತೆಲ್ಲ ಬರ್ತದೆ ನೋಡುವ. ನಾವಿಬ್ಬರಲ್ಲಿ ಬ್ಯಾಟಿಂಗ್, ಅವರೆಲ್ಲ ಹೊರಗಿದ್ದಾರೆ.
ಗಾನು ಹಾಯ್ ಗಾನು ಹಾಯ್ ಹಾಯ್ ಮಾಡು ಹಾಯ್ ಮಾಡು ಎದ್ರಿಸದೈತಾ ಮಕ್ಕಳನ್ನು ಆಯ್ತು ಇದೆಂತ ಗೋಬಿ 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 ಯಾರ್ದು ಅಡಿಗೆ ಓ ಇದು ಗ್ರೀಷ್ಮ ಮಾಡಿದಂತೆ ವೆಜ್ ಎಣ್ಣೆ ಆಲ್ಮೋಸ್ಟ್ ಪನೀರ್ ಮತ್ತೆ ಗೋಬಿ ಪಲ್ಯ ಕಚಂಬರ್ ಯಾವ ಯಾವ ತಪ್ಪೆ ತಪ್ಪೆ ಬೆಟ್ಟನ್ ತುಲಗೆ ತಿಂದುಲ ತಿಂದುದು ಎಂಚೊಂಡು ಇದು ಬಡಿಸೋರು ಚೇಂಜ್ ಆದ್ರು ಕಬಾಬ್ ಚಿಕನ್ ಗ್ರೇವಿ ಆಂಡ ಎಲೆ ಫುಲ್ಲು ಓಕೆ ನೋಡಿ ನಮ್ಮ ಯೂಟ್ಯೂಬ್ಗೆ ಇವರು ಹೊಸೊಬ್ರು ಇವರು ಬಂದಿದ್ದಾರೆ ಒಂದ್ಸಲ ನನ್ನ ಚಾನಲಲ್ಲಿ ಇವರು ಹೊಸೊಬ್ರು ಎಲ್ಲಿ ಮನೆ ಮೊಗರ್ನಾಡು ಹೆಸರು ಸುಮಾ ಮೊಗರ್ನಾಡಿನವ್ರು ತುಂಬಾ ಜನ ಇದ್ದಾರೆ ನನಗೆ ಸಬ್ಸ್ಕ್ರೈಬರ್ಸ್ ನೋಡಿ ಕಿಟಿ ಕಿಟಿ ಇದ್ದಾರೆ ಇಲ್ಲಿ ಇವರು ದೊಡ್ಡ ಕಿಟಿ ಕಿಟಿ ಅವರು ಸಣ್ಣ ಕಿಟಿ ಕಿಟಿ ಭಾವ ನೋಡುದು ಇವರು ಎಂತ ಮಾಡುದು ಅಂತ ಇದು ಯಾರ ಮಗ ಕನ್ಫ್ಯೂಸ್ ಆಗುದು ಇವರು ಎಲ್ಲ ಒಂದೇ ತರ ಆಯ್ತಾ ಕನ್ಫ್ಯೂಸ್ ಆಗ್ತದೆ ಯಾರ ಮಗ ಅಂತ ಎಂತದ ಹೆಸರು ಜ್ಞಾನೇಶ್ ಇವನ್ಸ ನಮ್ಮ ವ್ಲಾಗಿಗೆ ಹೊಸಬ್ಬ ಇವರು ಮೊನ್ನೆ ಬಿಟ್ಟು ಬಂದದಾಯ್ತಾ ಇವನನ್ನು ಮಗನನ್ನು ಬಿಟ್ಟು ಬಂದದ್ದು ಬಾಯ್ ಬಾಯ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ನಮಗೆ ಸಾರಿ ನೋಡಿ ಎಲ್ಲ ಸಾರಿಯಲ್ಲಿದ್ದೇವೆ ಸುಮ್ಮನ ಅವರು ಕೂಡ ಇದ್ದಾರೆ ತೋರಿಸ್ತೇನೆ ನಾನು ನಿಮಗೆ ಇವತ್ತು ಯಾಕೆ ಸಾರಿ ಅಂತ ಹೇಳಿದ್ರೆ ಒಂದು ಸಣ್ಣ ಪೂಜೆ ಟೈಪಲ್ಲಿ ಉಂಟಂತೆ ಸೊ ಹಾಗಾಗಿ ನಾವು ಸಾರಿ ಉಟ್ಕೊಂಡು ಬಂದಿದ್ದೇವೆ ಟ್ರೆಡಿಷ್ನಲ್ ಆಗಿ ಬಂದಿದ್ದೇವೆ ಇದು ಸಾರಿ ಫುಲ್ ಫೋಟೋ ಏನಾದರೂ ಹಾಕ್ತೇನೆ ಓಕೆನಾ ಮತ್ತೆಂತ ನೋಡುವ ಇವತ್ತು ಏನೆಲ್ಲ ಆಗ್ತದೆ ಎಲ್ಲ ಕ್ಯಾಪ್ಚರ್ ಮಾಡ್ತೇನೆ ಸೊ ನಿನ್ನೆ ನನಗೆ ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ನೇಮೋತ್ಸವ ಅಲ್ವಾ ನಾನು ನೇಮೋತ್ಸವದ ವಿಡಿಯೋ ಹಾಕೋದಿಲ್ಲ ಅಂತ ಫಸ್ಟಿಗೆ ಹೇಳಿಬಿಟ್ಟಿದ್ದೇನಲ್ಲ ಸೊ ಹಾಗಾಗಿ ನಾನು ನೇಮೋತ್ಸವದ ವಿಡಿಯೋ ಹಾಕೋದಿಲ್ಲ ಜಸ್ಟ್ ಮನೆಯವ್ರದ್ದು ಮಾತ್ರ ವಿಡಿಯೋ ಕ್ಯಾಪ್ಚರ್ ಮಾಡಿದ್ರು ಮತ್ತೆ ಮಗು ಬೇರೆ ಆಚೆ ಈಚೆ ಎಲ್ಲ ಹೋಗ್ತಾ ಇದ್ರು ಅವಳನ್ನು ನೋಡ್ಕೊಳ್ಬೇಕಿತ್ತು ಹಾಗಾಗಿ ಜಾಸ್ತಿ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಮತ್ತೆ ಅಲ್ಲಿ ಸೌಂಡ್ ಎಲ್ಲ ಕೇಳ್ತಾ ಇತ್ತು ಅವರ ಮನೆ ಎದುರುಗಡೆನೇ ಇದ್ದದ್ದು ನೇಮೋತ್ಸವ ಸೊ ಹಾಗಾಗಿ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು ಸೊ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಸುಮನ ಬಂದರು ತೋರಿಸ್ತೇನೆ ಅವರನ್ನು ನೋಡಿ ಸುಮನ ಇದು ನಮ್ಮ ಲಿಖಿತ ಹಾಯ್ ಸುಮನ ಯಾಕೆ ಇವತ್ತು ಸಾರಿ ಒಂದು ಪೂಜೆ ಉಂಟಲ್ಲ ಹಾಗೆಲ್ಲ ಸಣ್ಣ ಮಟ್ಟಿಗೆ ಒಂದು ಪೂಜೆ ಉಂಟು ಸೊ ಹಾಗಾಗಿ ಗೆಸ್ಟ್ ಎಲ್ಲ ಬರ್ತಿದ್ದಾರೆ ಇದು ಸುಮ್ಮನೆ ವಿಡಿಯೋ ಮಾಡುವಂತ ಚಂದ ಕಾಣ್ತದೆ ಇಲ್ಲಿ ಅದಕ್ಕೆ ವಿಡಿಯೋ ಮಾಡುದು ಅಷ್ಟೇ ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬಂತು ಇವತ್ತು ಹೊರಗಡೆ ಊಟ ಸ್ಪಾನ್ಸರ್ ನಮ್ಮ ಸರ್ ಸೊ ಇವತ್ತು ಹೊರಗಡೆ ಊಟ ಮತ್ತೆಂತ ವಿಷಯ ಬೇರೆ ಎಂತೆಲ್ಲ ನಾ ಹೊರಗಡೆ ಊಟಕ್ಕೆ ಹೋದ ನಂತರ ವಿಡಿಯೋ ಮಾಡ್ತೇನೆ ಅಲ್ಲಿ ಓಕೆನಾ ಈಗ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಅಂತ ಇಲ್ಲಿ ಕಂಟೆಂಟ್ ಇಲ್ಲ
ನೋಡಿ ಸಾರಿ. ಇದು ಮೊನ್ನೆ ಹೇಳ್ತೇನೆ ಇಲ್ಲಿ ಒಂದು ನಿಮಿಷ. ಇದು ಮೊನ್ನೆ ನಾನೊಂದು ಬರ್ಡೇ ಹೋಸ್ಟ್ ಮಾಡಿದ್ದೆ. ನನ್ನ ಅತ್ತೆಯ ಮಗ 10ನೇ ಕ್ಲಾಸ್ ಅವನು, ಸಾರಿ 10 ವರ್ಷ ಅವನಿಗೆ. ಅವನ ಬರ್ಡೇ ಹೋಸ್ಟ್ ಮಾಡಿದ್ದೆ. ಸೊ ಅದಕ್ಕೆ ಸಿಕ್ಕ ಸಾರಿ ಇದು. ಸೊ ಇದು ಬ್ಲೌಸ್ ಬಂದ್ಬಿಟ್ಟು ಮೀಶೋ ಕಡೆಯಿಂದ. ಇದು ಬೇಕಾ ಲಿಂಕ್ ಬೇಕಾದ್ರೆ ಹಾಕ್ತೇನೆ. ಜಸ್ಟ್ 200 ಒಳಗೆ ಇದಕ್ಕೆ ಅಷ್ಟೇ. ಸೊ ಇದಕ್ಕೆ ಮ್ಯಾಚಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ವೇರ್ ಮಾಡಿದೆ. ಊಟಕ್ಕೆ ಹೋಗ್ತಿದ್ದೇವೆ. ಅದು ಕೂಡ ಎಷ್ಟು ಗಂಟೆಗೆ? 2:30 3 ಗಂಟೆ ಆಗ್ತಾ ಬಂತು. 3 ಗಂಟೆಗೆ ಊಟಕ್ಕೆ ಬಂದಿದ್ದೇವೆ. ಎಂತ ಹೆಸರು? ಅವರೆಲ್ಲ ಹೊಸೊಬ್ರು ಇವತ್ತು. ಇಷ್ಟು 3 ಜನ ಹೊಸೊಬ್ರು ವ್ಲಾಗಿಗೆ. ಅಳತೆ ವ್ಲಾಗಿಗೆ ಹೊಸೊಬ್ರು ಅಂತ. ಊಟಕ್ಕೆ ವೇಟಿಂಗ್. ಒಬ್ರು ಮಾತ್ರ ಇಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಿದ್ದಾರೆ. ಅವರನ್ನು ನಾನು ತೋರಿಸ್ತಿಲ್ಲ, ಕ್ಷಮಿಸಿ. ಅವರು ವ್ಲಾಗ್ ಅಲ್ಲಿ ಬರುದಿಲ್ಲ ಅಂತೆ. ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನನ್ನನ್ನು ವ್ಲಾಗ್ ಅಲ್ಲಿ ತೋರಿಸ್ಬೇಡಿ ಅಂತ. ಹಾಗಾಗಿ ನಾನು ವ್ಲಾಗ್ ಮಾಡ್ತಾ ಇಲ್ಲ ಅವ್ರದ್ದು. ಕ್ಲಾಪ್ ಹೊಡಿತಿದ್ದಾರೆ, ಸೌಂಡ್ ಮಾತ್ರ, ಫೇಸ್ ಇಲ್ಲ. ಆಯ್ತು, ಎಂತೆಲ್ಲ ಊಟ ಮಾಡ್ತೇವೆ ಅಂತ ನಿಮ್ಗೆ ಮತ್ತೆ ವಿಡಿಯೋ ಬರ್ತೇವೆ. ಜಿಮ್ಮಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ 4 to 5 days ಆಯ್ತು. ಈಗ ಇಲ್ಲಿ ಮುಕ್ಲಿಕ್ಕೆ ಬಂದಿದ್ದಾರೆ. ಡಯಟ್ ಕೂಡ ಎಲ್ಲ ಎಂತ ಸಹ ಇಲ್ಲ. ಆಯಿಲ್ ಫುಡ್ ಎಲ್ಲ ತಿನ್ಬಾರ್ದ ಲಿಖಿತ್? ಓ ಲಿಖಿತ್, ಆಯಿಲ್ ಫುಡ್ ಎಲ್ಲ ತಿನ್ಬಾರ್ದು ಜಿಮ್ಮಿಗೆ ಹೋಗುವಾಗ. ಎಂತದ್ದು ಸಿಕ್ಕಿದೀಗ ಇವರಿಗೆ ಆಯ್ತಾ. ವಿಡಿಯೋ ಮಾಡ್ತಿರುವವರು ವಿಡಿಯೋಗೆ ಬರೋದಿಲ್ಲ ಅಂತೆ. ಅದಕ್ಕೆ ಅವರ ಹತ್ರ ವಿಡಿಯೋ ಮಾಡಿ ಕೊಟ್ಟದ್ದು. ಬರ್ತುಜಾ ಮುಕ್ಳು ಕೂಡ ಜಿಮ್ ಬಾಯ್ ಫುಲ್ ದಿಂಜಿಂಗ್. ಲಚ್ಚು ಗಾನು ಕೂ ಮಾಡ್ತಿದ್ದಾಳೆ. ಲಚ್ಚು ಲಚ್ಚು ಅಂದೆ ನೋಡಿ. ಲಚ್ಚುಗೆ ಹೊಸ ಚೈನ್ ತಕೊಂಡ್ವಿ ನಿನ್ನೆ. ಇದು ವಿಡಿಯೋ ಮಾಡ್ಲಿಕ್ಕೆ ಮರ್ತೋಯ್ತು. ಹೊಸ ಚೈನ್. ಲಚ್ಚು ಅದಕ್ಕೆ ತೋಪಲೆ ಮಗ, ತೋಪಲೆ ನೋಡಿ. ಅವಳು ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದಾಳೆ. ಹಾ, ಡ್ಯಾನ್ಸ್ ಅಂಬಲಿ. ತಾ 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 ತಾ. ಓ, ಅಕ್ಕ ತಂಗಿ ಸೇರಿದ್ರಿ ಹೀಗೆ. ಲಚ್ಚುಕು ಕೂಕುಲು. ಓ, ಬಿದ್ಲು 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 ಬಿದ್ಲು.